ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ 10. ಉದಾ ಆಪ್ಲುತಂ ವಿಶ್ವಂ ಇದಂ ತದಾ ಆಸೀತ್ ಯತ್ ನಿದ್ರಯಾ ಆಮೀಲಿತ ಧೃತ್ ನ್ಯೈಮೀಲಯತ್ ಅಹಿ ಇಂದ್ರ ತಲ್ಪೆ ಅತಿಶಯಾನ ಏಕಾ ಕೃತಾಕ್ಷಣ ಸ್ವ ಆತ್ಮರತೌ ನಿರೀಹ. ಅನುವಾದ: 3 ಲೋಕಗಳು ನೀರಿನಿಂದ ತುಂಬಿ ಹೋಗಿದ್ದವು. ಆ ಸಮಯದಲ್ಲಿ ಗರ್ಭೋದಕ ವಿಷ್ಣು ಏಕಾಂಗಿಯಾಗಿದ್ದನು. ಆಗ ಅವನು ಆದಿಶೇಷನಾದ ಅನಂತನ ಶಯನದಲ್ಲಿ ಪವಡಿಸಿದನು. ಬಹಿರಂಗ ಶಕ್ತಿಯ ಪರಿಣಾಮದಿಂದ ಮುಕ್ತನಾಗಿ ಅಂತರಂಗ ಶಕ್ತಿಯಲ್ಲಿದ್ದ ಅವನು ನಿದ್ರಾ ಅವಸ್ಥೆಯಲ್ಲಿ ಇರುವಂತೆ ತೋರಿದರೂ ಅವನ ಕಣ್ಣುಗಳು ಪೂರ್ಣವಾಗಿ ಮುಚ್ಚಿರಲಿಲ್ಲ. ಪ್ರಭುಪಾದ ಹೇಳುವಂಥದ್ದು, ಭಗವಂತ ಕಣ್ಣನ್ನು ಮುಚ್ಚಿದ್ರೆ ಎಲ್ಲ ಹೋಯಿತು. ಕೃಷ್ಣನ ಕಣ್ಣು ಬ್ಲಿಂಕೇ ಆಗುವುದಿಲ್ಲ ಅಂತ, ಬ್ಲಿಂಕೇ ಆಗುವುದಿಲ್ಲ. ನೀವು ಎಣಿಸಿ. ಹೇಗೆಂದ್ರೆ ಈ ಸೋಕಾಲ್ಡ್ ಸೈಂಟಿಸ್ಟ್ನವರು ಈ ಫಿಸಿಕ್ಸ್ ಅಲ್ಲಿ ಆಟಮ್ ಇದು ಬೇರೆ ಬೇರೆ ಗ್ರಾವಿಟೇಷನ್ ಫೋರ್ಸ್ ಎಲ್ಲ ಉಂಟು, ಬೇರೆ ಬೇರೆ ವಿಷಯ ಉಂಟು, ಅದರಲ್ಲಿ ತುಂಬಾ ಉಂಟು. ಅದ್ರಲ್ಲಿ ಹೇಗೆ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಹೇಗೆ ಅಂದ್ರೆ ಸ್ವಲ್ಪ ಆಚೆ ಆದ್ರೆ ಫುಲ್ ಕೊಲ್ಯಾಪ್ಸ್ ಆಗ್ತದೆ. ಈ ಸೋಕಾಲ್ಡ್ ಸೈಂಟಿಸ್ಟ್ನವರು ಮಾಡಿದಂತ ಇನ್ವೇಷನ್ ಎಲ್ಲ. ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಇಸ್ ದ ಸುಪ್ರೀಂ ಸೈಂಟಿಸ್ಟ್. ನೀವು ಎಣಿಸಿ ಎಷ್ಟು ಮಹಾವಿಷ್ಣು ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರೆ. ಹೇಗೆ ಇದು ಜಸ್ಟ್ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಲೋಕ. ಒಂದು ಕಾಲು ಭಾಗ ಇದು ಯಾವುದು ಭೌತಿಕ ಲೋಕ. ಮಹಾವಿಷ್ಣು ಯಾವ್ದೆಲ್ಲ ಕಡೆ ಅದೆಲ್ಲ ಮೆಟೀರಿಯಲ್ ವರ್ಲ್ಡ್, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲ. ಮುಕ್ಕಾಲು ಭಾಗ ಸ್ಪಿರಿಚುವಲ್ ವರ್ಲ್ಡ್. ನೀವು ಮುಕ್ಕಾಲು ಭಾಗ ಕಾಲು ಭಾಗ ಇದನ್ನೆಲ್ಲ ಸೇರಿ ನೀವು ಜಸ್ಟ್ ನೀವು ಒಂದು ಗಣನೆ ಮಾಡಿ. ಹೇಗೆ ಅಂದ್ರೆ ನೀವು ಒಂದು ಸಣ್ಣ ಒಂದು ಕಂಪನಿಯಲ್ಲಿ ನೀವು ಮ್ಯಾನೇಜರ್ ಆಗಿ ಕೆಲಸ ಮಾಡುವಾಗ ನಿಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆಗ ನಿಮ್ಗೆ ಸಾಕಾಗ್ತದೆ. ನಿಮ್ಮಂಡರ್ ಒಂದು 100 ಮಂದಿ ಇಲ್ಲದ ಒಂದು 500 ಮಂದಿ ನಿಮ್ಮಂಡರ್ ಇರುವುದಾದ್ರೆ ಅವರನ್ನು ನೋಡಿಕೊಳ್ಳಿ ನಿಮ್ಗೆ ಆಗುದಿಲ್ಲ. ಕೃಷ್ಣನಂದ್ರೆ ನೋಡಿ ಎಷ್ಟು ನೋಡ್ತಾ ಇದ್ದಾನೆ ಕೃಷ್ಣ. ಆದ್ರೂ ಕೂಡ ಏನೋ ಅವನಿಗೆ ಎಂತ ಹೇಳುವಂಥದ್ದು ಟೆನ್ಷನ್ ಇಲ್ಲ, ಆರಾಮ್ಸೆ ನಡೀತಾ ಉಂಟು. ಅದಕ್ಕೆ ಹೇಳುವಂಥದ್ದು ಗಾಡ್ ಅಂತ. ದೇವರಂದ್ರೆ ಅದು ಯಾವುದೇ ಟೆನ್ಷನ್ ಇಲ್ಲದೆ ಎಲ್ಲವೂ ನಡೀತದೆ, ಮತ್ತೆ ಏನು ಎಫೆಕ್ಟ್ ಆಗುದಿಲ್ಲ ಅವನಿಗೆ. ನಮ್ಗೆ ಹಾಗೆ ಅಲ್ಲ. ಕಂಪನಿಯಲ್ಲಿ ಸ್ವಲ್ಪ ಆಚೆ ಆದ್ರೆ ಅಲ್ಲಿ ನಮ್ಗೆ ಹುಷಾರಿಲ್ಲ, ಇನ್ನೊಬ್ರು ಬೈದ್ರು, ತುಂಬಾ ಎಲ್ಲ ಎಫೆಕ್ಟ್ ಆಗ್ತದೆ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳುವಂಥದ್ದು ಕೃಷ್ಣನ ಮ್ಯಾನೇಜ್ಮೆಂಟ್ ಅಂದ್ರೆ ಹಾಗೆ. ನಮಗೆ ಊಹಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಮ್ಯಾನೇಜ್ಮೆಂಟ್. ನೋಡಿ, 3 ಲೋಕ ನೀರಿನಿಂದ ತುಂಬಿ ಹೋಗಿದ್ದವನು. ಆ ಸಮಯದಲ್ಲಿ ಗರ್ಭೋದಕ ವಿಷ್ಣು ಏಕಾಕಿಯಾಗಿದ್ದಾನೆ. ನೀವು ಗೋಲೋಕ ಚಾಟಲ್ಲಿ ನೋಡಿ, ಕೆಳಗೆ ಬರುವಂಥದ್ದು ಗರ್ಭೋದಕ ವಿಷ್ಣು, ಮೇಲೆ ಯಾವುದು ಸತ್ಯಲೋಕ ಉಂಟು, ಮತ್ತೆ ಈ ಮಹಾಲೋಕ, ಜನಲೋಕ, ತಪಲೋಕ, ಸ್ವರ್ಗಲೋಕ, ಭೂವರ್ಲೋಕ, ಭೂಲೋಕ, ಆತಲ, ಬೀತಲ, ಸೂತಲ, ರಸತಲ, ಮಹಾತಲ, ಪಾತಲ, ಮತ್ತೆ ಅಲ್ಲಿ ಬರ್ತದೆ ಕೆಳಗೆ ಬರ್ತದೆ ಗರ್ಭೋದಕ ವಿಷ್ಣು. ಆಗ ಅವನು ಆದಿಶೇಷನಾದ ಅನಂತನ ಶಯನದಲ್ಲಿ ಪವಡಿಸಿದನು. ನಾವು ನಿನ್ನೆ ಶ್ಲೋಕದಲ್ಲಿ ನೋಡಿದೆವು ಸಂಕರ್ಷಣ. ಆದಿಶೇಷ ಅಂದ್ರೆ ಸಂಕರ್ಷಣ. ಬಹಿರಂಗ ಶಕ್ತಿಯ ಪರಿಣಾಮದಿಂದ ಮುಕ್ತನಾಗಿ ಅಂತರಂಗ ಶಕ್ತಿಯಲ್ಲಿದ್ದ ಅವನು ನಿದ್ರಾವಸ್ಥೆಯಲ್ಲಿ. ನೋಡಿ, ಈಗ ಈ ಯಾವುದೇ ವಿಷ್ಣುಗಳು ಅವರು ಬಹಿರಂಗ ಶಕ್ತಿಯಲ್ಲಿ ಇಲ್ಲ ಸರ್. ಬಹಿರಂಗ ಶಕ್ತಿ ಅಂದ್ರೆ ಮಹಾಮಾಯ, ಅಂತರಂಗ ಶಕ್ತಿ ಅಂದ್ರೆ ಯೋಗಮಾಯ. ಈಗ ಪ್ರಭುಪಾದ ಹೇಳುವಂಥದ್ದು ಮೆಟೀರಿಯಲ್ ವರ್ಲ್ಡ್ ಅಂದ್ರೆ 3 ವಿಷ್ಣು ಅಂತೆ. ಯಾವುದು? ಮಹಾವಿಷ್ಣು, ಗರ್ಭೋದಕ ವಿಷ್ಣು, ಕ್ಷೀರೋದಕ ವಿಷ್ಣು. ಈಗ 3 ವಿಷ್ಣುಗಳೇ
ಬಹಿರಂಗ ಶಕ್ತಿಯಲ್ಲಿ ಇಲ್ಲ. ಮತ್ತೆ ಕೃಷ್ಣ ಹೇಗಿರುವಂತದ್ದು? ಬಹಿರಂಗ ಶಕ್ತಿ ಅಂದ್ರೆ ಮಾಯೆ. ಆದ್ರೆ ನಿರಾಕಾರವಾದಿಗಳು ಹೇಳುವಂಥದ್ದು ಕೃಷ್ಣ ಕೂಡ ಬಂದ ಹೋದ, ಅವು ಕೂಡ ಆ ಶಕ್ತಿ ಅಂಡರ್ ಇದ್ದಾನೆ, ಮಾಯೆ ಅಂಡರ್ ಇದ್ದಾನೆ. ಮೂರ್ಖರು. ಹಾಗೆ ಬಹಿರಂಗ ಶಕ್ತಿಯ ಪರಿಣಾಮದಿಂದ ಮುಕ್ತನಾಗಿ ಅಂತರಂಗ ಶಕ್ತಿಯಲ್ಲಿ ಇದ್ದ ಅವನು ನಿದ್ರಾ ಅವಸ್ಥೆಯಲ್ಲಿ ಇರುವಂತೆ ತೋರಿದರು. ನಿದ್ರಾವಸ್ಥೆಯಲ್ಲಿ ಇರುವಂತೆ ತೋರ್ತದೆ, ಆದ್ರೆ ನಿದ್ರಾವಸ್ಥೆಯಲ್ಲಿ ಇಲ್ಲವ. ಅವ ಮಲಗಿದ್ರೆ ಹೋಯ್ತು, ಎಲ್ಲ ಕೊಲ್ಯಾಪ್ಸ್ ಆಗ್ತದೆ. ಅದಕ್ಕೆ ಹೇಳುವಂತ ಯೋಗ ನಿದ್ರೆ ಅಂತ. ಮಹಾವಿಷ್ಣುವಿನ ನಿದ್ರೆಗೆ ಯೋಗ ನಿದ್ರೆ ಅಂತ ಹೆಸರು. ಪೂರ್ತಿ ಪ್ರಳಯ ಆಗುವಾಗ ಎಲ್ಲರೂ, ಬ್ರಹ್ಮ ಹಿಡಿದು ಎಲ್ಲ ಜೀವಿಗಳು ಮಹಾವಿಷ್ಣು ಒಳಗೆ ಹೋಗ್ತಾರೆ. ಅವನ ಕಣ್ಣುಗಳು ಪೂರ್ಣವಾಗಿ ಮುಚ್ಚಿರಲಿಲ್ಲ. ಎಸ್, ಈಗ ಭಾವಾರ್ಥ ವೈಸ್ ಡಿವೈನ್ ಗ್ರೇಸ್ ಅಭಯ ಚರಣಾನ ಭಕ್ತಿ ಸ್ವಾಮಿ ಶೀಲ ಗೋಪಾದ್ ಜೈ. ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ದಿವ್ಯಾನಂದವನ್ನು ಅನುಭವಿಸ್ತಾನೆ. ಭಗವಂತ ಯಾವಾಗಲೂ ಜಾಲಿಯಲ್ಲಿ ಇರುವಂತ. ಯಾಕೆಂದ್ರೆ ಅವ ಅಂತರಂಗ ಶಕ್ತಿಯಲ್ಲಿ ಇರುವಂತದ್ದು. ಈಗ ನಾವೀಗ ಅಟ್ ಪ್ರೆಸೆಂಟ್ ಬಹಿರಂಗ ಶಕ್ತಿಯಲ್ಲಿ ಇದ್ದೇವೆ, 3 ಗುಣದಲ್ಲಿದ್ದೇವೆ, ಸತ್ವ ಸಮ. ಆದ್ರೆ ನಾವು ಕೃಷ್ಣ ಬಗ್ಗೆ ಮಾಡ್ತಾ ಮಾಡ್ತಾ ಮಾಡ್ತಾ, ನಿನ್ನೆ ನಾನು ಸಂಜೆ ಕ್ಲಾಸ್ ಮಾಡಿದ್ದೇನೆ. ಅಲ್ಟಿಮೇಟ್ ಎಂಡ್ ಅಲ್ಲಿ ಅಂತ ಅಂದ್ರೆ, ಜಸ್ಟ್ ಬೈ ಪ್ರಾಕ್ಟಿಸಿಂಗ್ ಕೃಷ್ಣ ಕಾನ್ಶಿಯಸ್ನೆಸ್ ಎಂತ, ಈ ಕೃಷ್ಣ ಬಗ್ಗೆ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಈ ಸ್ಪಿರಿಚುವಲ್ ವರ್ಲ್ಡ್ಗೆ ಹೋಗ್ಬೋದು, ಈ ಮಹಾಮಾಯಿಂದ ಹೊರಗೆ ಬರ್ಬೋದು ಅಂತ, ಅದು ಕನ್ಕ್ಲೂಷನ್. ಹಾಗೆ ನಾವೀಗ ಮಹಾಮಾಯ ಅಂಡರ್ ಇದ್ದೇವೆ, ಒಪ್ಬೇಕು. ಅವಳು ಈ ಮೆಟೀರಿಯಲ್ ವರ್ಲ್ಡ್ ಇದು ಅವಳದು ಇನ್ಚಾರ್ಜ್, ಅವಳ ಅಂಡರ್ ಇದ್ದೇವೆ, 3 ಗುಣದಲ್ಲಿ ಇದ್ದೇವೆ ನಾವು. ಈಗ ನಮ್ಗೆ ದಿವ್ಯಾನಂದದ ಟೇಸ್ಟ್ ಇಲ್ಲ. ನಾವೀಗ ಸೋಕಾಲ್ಡ್ ಹ್ಯಾಪಿನೆಸ್, ಚಪಲ ಸುಖ, ಆ ಹ್ಯಾಪಿನೆಸ್ ಹಿಂದೆ ಇದ್ದೇವೆ. ಆದರೆ ಕೃಷ್ಣ ಬಗ್ಗೆ ಮಾಡ್ತಾ 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 ನಮ್ಗೆ ಸ್ವಲ್ಪ ಸ್ವಲ್ಪ ಹಿಂಟ್ ಸಿಗ್ತದೆ. ಎಸ್, ಇಲ್ಲಿ ಉಂಟು ನಿಜವಾದ ಹ್ಯಾಪಿನೆಸ್ ಅಂತ, ದಿವ್ಯಾನಂದ. ನಮ್ಗೆ ಕ್ಲೂ ಸಿಗ್ತದೆ, ಇದರಲ್ಲಿ ಉಂಟಂತ. ನಾವು ಪ್ರಯತ್ನ ಮಾಡಿದ್ದೇವೆ, ತುಂಬಾ ವರ್ಷ ನಾವು ಪ್ರಯತ್ನ ಮಾಡಿದ್ದೇವೆ ಈ ಸೋಕಾಲ್ಡ್ ಹ್ಯಾಪಿನೆಸ್ಗೆ, ಆದ್ರೆ ಹ್ಯಾಪಿನೆಸ್ ಇಲ್ಲ. ಜಸ್ಟ್ ಮಿರಾಜ್ ಅಂದ್ರೆ ಛಾಯೆ, ಸೋಕಾಲ್ಡ್ ಹ್ಯಾಪಿನೆಸ್. ಹಾಗಾಗಿ ನಮ್ಗೆ ನಿಜವಾದ ಆನಂದ ಬೇಕಿದ್ರೆ ನಾವು ಕೃಷ್ಣನ ಪ್ರಜ್ಞೆಯಲ್ಲಿ ತೊಡಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದರೆ ನಮಗೆ ನಿಜವಾದ ಆನಂದ ಸಿಗ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ನಮಗೆ ನಿಜವಾದ ಆನಂದ ಸಿಗ್ತದೆ. ಒಂದು ನಿಮಿಷ. ಎಸ್, ಪ್ರಭುಪಾದ ಒಂದು ಅದನ್ನ ನಾನು ಪ್ರಭುಪಾದಿದ್ದು ಆಡಿಯೋ, ಯಾವ್ದು ಆಡಿಯೋ, 5 ಮಿನಿಟ್ಸ್ ಅವರು ಹರೇ ಕೃಷ್ಣ ಮಂತ್ರದ ಬಗ್ಗೆ ಒಂದು ಆಡಿಯೋ ಇದೆ, ಅದ್ರ ಬಗ್ಗೆ ನಾನು ಇನ್ನು ಕ್ಲಾಸ್ ಮಾಡಿದ್ದೆ. ಆಡಿಯೋದ ಹಾಗೆ ಪ್ರಭುಪಾದಲ್ಲಿ ಹೇಳುವಂಥದ್ದು, ಡ್ಯೂ ಟು ಅವರ್ ಅಸೋಸಿಯೇಷನ್ ವಿತ್ ಮ್ಯಾಟರ್ ಫ್ರಮ್ ಟೈಮ್ ಇಮ್ಮೆಮೋರಿಯಲ್, our consciousness is now polluted by material atmosphere. This Prabhupada is a super class. We are trying to exploit the resources of material nature, but actually we are becoming more and more entangled in our complexities. Now starting ಇಲ್ಲಿ ಬರುವಾಗ ಇದು ಹಾಕಿದ್ರು ದೇವಸ್ಥಾನದಲ್ಲಿ, ನಿಮಗೆ ಇದು ಎಂತ ಆಗ್ತಾ ಇತ್ತು. ಅದು ನಿಜವಾಗಿ ನೋಡಿದರೆ ಈ ಕೃಷ್ಣ ಪ್ರಜ್ಞೆಯ ಜಿಸ್ಟ್ ಇದರಲ್ಲಿ ಉಂಟು, ಈ 5 ನಿಮಿಷದ ಆಡಿಯೋದಲ್ಲಿ. ಪ್ರಭುಪಾದ ಡ್ಯೂ ಟು ಅವರ್ ಅಸೋಸಿಯೇಷನ್ ವಿತ್ ಮ್ಯಾಟರ್, ಪ್ರಭು ಆ ರೀತಿ ಹೇಳ್ತಾರೆ, ಅಂದ್ರೆ ತುಂಬಾ ಜೋರಾಗಿ ಹೇಳ್ತಾರೆ. ಅಂದ್ರೆ ನಾವು ಈ ಭೌತಿಕ ಲೋಕಕ್ಕೆ ಬಂದು ತುಂಬಾ ಲೈಫ್ ತೆಗೆದಿದ್ದೇವೆ ನಾವು, ಕೋಟಿಗಟ್ಟಲೆ. ಅಂದ್ರೆ ಪುನರಪಿ ಜನನ ಮರಣ, ಹುಟ್ಟು ಸಾವು ತೆಗಿತಾ ಇದ್ದೇವೆ. ಈಗ ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಮುಂಚೆ ಎಲ್ಲ ಬೇರೆ ಬೇರೆ ಜನ್ಮ ಇದ್ದಿರ್ಬೋದು ನಮ್ದು. ನಾಯಿ ಜನ್ಮ, ಬೆಕ್ಕಿನ ಜನ್ಮ, ಇರುವೆ ಜನ್ಮ, ಮೀನಿನ ಜನ್ಮ, ಮತ್ತೆ ಪಕ್ಷಿಯ ಜನ್ಮ, ಮರದ ಜನ್ಮ, ಬೇರೆ ಬೇರೆ ಇರ್ಬೋದು, ಹಾವಿನ ಜನ್ಮ, ಈ ರೀತಿ
ಇದನ್ನೆಲ್ಲ ನಾವು ಮಾಡಿ ಬಂದವರು, ಪ್ರಾಣಿ ಜನ್ಮ ಹಾಗೆ. ಆದ್ರೆ ಎಸ್, ನಾವು ಅದರಲ್ಲಿ ಮಾಡಿದನ್ನೇ ಮಾಡಿದ್ವಿ. ಪುನಃ ಪುನಃ ಚರ್ವಿತ ಚರ್ವನಾನ, ಚಿವಿಂದ ಚಿವು. ಆದ್ರೆ ಈಗ ನಾವು ಶುದ್ಧ ಭಕ್ತರ ಪ್ರೊಟೆಕ್ಷನ್ಗೆ ಬಂದಿದ್ದೇವೆ, ಅದು ನಮ್ಮ ಭಾಗ್ಯ. ಅವರ ಶೆಲ್ಟರ್ಗೆ ಬಂದಿದ್ದೇವೆ, ಪ್ರಭುಪಾದಂತ ಶುದ್ಧ ಭಕ್ತರ ಶೆಲ್ಟರ್ಗೆ. ಇದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ ಲಾಸ್ಟ್ ಲೈಫಲ್ಲಿ ಅಂತ ಪುಣ್ಯ ಮಾಡಿದ್ದೇವೆ, ಇಲ್ಲದ್ರೆ ನಮಗೆ ಸಿಗುದಿಲ್ಲ ಇದು ಇಂಥ ಶೆಲ್ಟರ್. ಹಾಗೆ ಆಕ್ಚುಲಿ ನಾವು ಪ್ಯೂರ್ ಅಂತ ಪ್ರಭುಪಾದ ಹೇಳುವಂಥದ್ದು, ಆಕ್ಚುಲಿ ನಾವು ಪ್ಯೂರ್. ಆದ್ರೆ ನಾವು ಈ ಮೆಟೀರಿಯಲ್ ಅಟ್ಮಾಸ್ಫಿಯರ್ಗೆ ನಾವೆಂತಾಗಿದ್ದೇವೆ, ನಮ್ಮ ಪ್ರಜ್ಞೆ ಅದಕ್ಕೆ ಜಸ್ಟ್ ಆಗಿದೆ. ಪ್ರಭುಪಾದ ಹೇಳುವಂತದ್ದು ನಮ್ಮ ಪ್ರಜ್ಞೆ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗಬೇಕು. ಈ ಮೆಟೀರಿಯಲ್ ಅಟ್ಮಾಸ್ಫಿಯರ್ ಅಡ್ಜಸ್ಟ್ ಆಗಿ ನಾವೆಂತ ಮಾಡುವಂತದ್ದು, ನಾವು ಪ್ರಕೃತಿಯನ್ನು, ಭೌತಿಕ ಪ್ರಕೃತಿಯನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಇದು ಎಕ್ಸ್ಪ್ಲಾಯ್ಟ್ ಮಾಡಿ ನಮ್ಗೆ ಎಂತ ಖುಷಿ ಸಿಗ್ತದ? ಇಲ್ಲ, ನಾವು ಇನ್ನೂ ಜಾಸ್ತಿ ಎಂಟ್ಯಾಂಗಲ್ ಆಗುವಂಥದ್ದು. ಹೇಗೆ ಅಂದ್ರೆ, ಪ್ರಭುಪಾದ ಒಂದು ಪುಸ್ತಕ ಬರೆದಿದ್ದಾರೆ, ಲಾಸ್ ಆಫ್ ನೇಚರ್, ಪ್ರಕೃತಿಯ ನಿಯಮಗಳು. ಲಾಸ್ ಆಫ್ ನೇಚರ್ ಅಲ್ಲಿ ಪ್ರಭುಪಾದ ಹೇಳುವಂಥದ್ದು, ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಮಾಡಿದ್ದು ಸಿಗ್ತದೆ. ಈಗ ನಾವು ಭೌತಿಕ ಪ್ರಕೃತಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೇವೆ, ಇದರ ಪರಿಣಾಮ ನಮಗೆ ಸಿಗುದಿಲ್ವಾ? ಸಿಗ್ತದೆ. ನಾವೆಣಿಸುವಂಥದ್ದು ನಾವು ಹ್ಯಾಪಿನೆಸ್ಗೋಸ್ಕರ ನಾವು ಮಾಡುವಂಥದ್ದು, ಆದ್ರೆ ಹ್ಯಾಪಿನೆಸ್ ಅಲ್ಲ, ದುಃಖ ಯೋನ ಈ ಏವತೆ. ಆದರೆ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ದಿವ್ಯಾನಂದವನ್ನು ಅನುಭವಿಸುತ್ತಾನೆ. ಅಂತರಂಗ, ಈ ಶುದ್ಧ ಭಕ್ತರೆಲ್ಲ ಅಂತರಂಗ ಶಕ್ತಿಯಲ್ಲಿ ಇರುವಂಥದ್ದು. ಈ ಸೋಕಾಲ್ಡ್ ಮಾಯವಾದಿಗಳು, ನಿರಾಕಾರವಾದಿಗಳು ಎಲ್ಲರೂ 3 ಗುಣದಲ್ಲಿ ಇದ್ದಾರೆ, ಮಹಾಮಾಯಂಡರಿದ್ದಾರೆ. ಹಾಗಾಗಿ ಅವರಿಗೆ ದಿವ್ಯಾನಂದ ಎಂತಂದು ಗೊತ್ತಿಲ್ಲ. ಅವರಿಗೆ ದಿವ್ಯಾನಂದ ಗೊತ್ತಾಗುವಂಥದ್ದು ಯೋಗ ಮಾಯೆ ಅಂಡರ್ ಹೋದ ಮೇಲೆ. ಹಾಗೆ ಭಗವಂತನ ಅಂತರಂಗ ಶಕ್ತಿಯಿಂದ ಶಾಶ್ವತವಾಗಿ ದಿವ್ಯಾನಂದವನ್ನು ನಮ್ಗೆ ಕೂಡ ಅನುಭವಿಸಬಹುದು. ಇದು ನಮ್ಗೆ ಈಗ ಕ್ಲೂ ಸಿಗ್ತಾ ಬಂದಿದೆ. ಅದು ನಾವು ಕಾನ್ಸ್ಟೆಂಟ್ ಆಗಿ ಕೃಷ್ಣ ಪ್ರಜ್ಞೆ ಮಾಡ್ತಾ 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 ನಮ್ಗೆ ಇದನ್ನು ಅನುಭವಿಸಬಹುದು. ಬಹಿರಂಗ ಶಕ್ತಿಯಾದರೂ ವಿಶ್ವದ ಅಸ್ತಿತ್ವದ ವಿನಾಶದ ಸಮಯದಲ್ಲಿ ಸ್ಥಗಿತವಾಗಿರ್ತದೆ. ನೋಡಿ, ವಿನಾಶದ ಟೈಮಲ್ಲಿ ಬಹಿರಂಗ ಶಕ್ತಿ ಸ್ಥಗಿತ ಆಗ್ತದೆ, ಅದು ಅಂತರಂಗ ಶಕ್ತಿ ಸ್ಥಗಿತವಾಗುವುದಿಲ್ಲ. ಪ್ರಭುಪಾದ ಹೇಳುವಂತಹದ್ದು 3/4 is a spiritual world, 1/4 is a material world. 3/4 ಭಾಗ ಆಧ್ಯಾತ್ಮಿಕ ಲೋಕ, 1/4 ಭಾಗ ಭೌತಿಕ ಲೋಕ. ಈ ಪೂರ್ತಿ ಪ್ರಳಯ ಹೋಗುವಾಗ 1/4 ಭಾಗ ಏನಿಲ್ಲ, ಆದ್ರೆ 3/4 ಭಾಗ ಹೇಗೆ ಉಂಟು ಹಾಗೆ ಇರ್ತದೆ. ಹಾಗಾಗಿ ಯಾವ ಪ್ಲೇಸ್ ಪ್ರಳಯ ಆಗುವಾಗ ಹಾಗೆ ಇರ್ತದೆ, ಆ ಜಾಗಕ್ಕೆ ನಾವು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆ ಜಾಗಕ್ಕೆ ಹೋಗ್ಬೇಕಿದ್ರೆ ನಾವು ಕೃಷ್ಣ ಪ್ರಜ್ಞೆಯನ್ನು ಮಾಡ್ಬೇಕು ಸೀರಿಯಸ್ ಆಗಿ. ಶ್ಲೋಕ 11ಕ್ಕೆ ಹೋಗುವ. ಶಾಂತ ಶರೀರೆ ಅರ್ಪಿತ ಭೂತ ಸೂಕ್ಷ್ಮ ಕಾಲಾತ್ಮಿಕಾಂ ಶಕ್ತಿಂ ಉದಿರ ಯಾನ ಉವಾಸ ತಸ್ಮಿನ್ ಸಲಿಲೆ ಪದೇ ಸ್ವೇ ಯಥಾ ಅನಲ ದಾರುಣಿ ರುದ್ಧ ವೀರ್ಯ. ಅನುವಾದ: ಉರುವಲಿನಲ್ಲಿರುವ ಬೆಂಕಿಯ ಬಲದಂತೆ ಭಗವಂತನು ಎಲ್ಲಾ ಜೀವಿಗಳನ್ನು ಅವರ ಸೂಕ್ಷ್ಮ ರೂಪದಲ್ಲಿ ಮುಳುಗಿಸಿ ತಾನು ಪ್ರಳಯ ಜಲದಿಯಲ್ಲಿ ಹಿಂದುಳಿದನು. ಅವನು ಕಾಲವೆಂಬ ಸ್ವಯಂ ಚೇತನ ಶಕ್ತಿಯಲ್ಲಿ ಪೌಡಿಸಿದ್ದಾನೆ. ಕೃಷ್ಣ ಹೇಳ್ತಾನೆ ಭಗವದ್ದಲ್ಲಿ, ಆಯಂ ಕಾಲ ಆಯಂ ಮೃತ್ಯು, ನಿಮ್ಮನ್ನು ಪಾಂಡವರನ್ನು ಬಿಟ್ಟು ಎಲ್ಲರನ್ನು ಕೊಲ್ಲಿಗೆ ಬಂದಿದ್ದೇನೆ, ನಾನು ಕಾಲ. ಈಗ ಕೆಲವರು ಹೇಳ್ತಾರೆ, ನಾನು ನಿಮ್ಮ ಕೃಷ್ಣನನ್ನು ನಂಬುದಿಲ್ಲಪ್ಪ, ನಿಮ್ಮ ಕೃಷ್ಣ ನಿಮ್ಗೆ ಇರಲಿ, ನಮ್ಗೆ ಎಲ್ಲ ಬೇಡ, ಈ ರೀತಿ ಹೇಳ್ತಾರೆ. ನಿಮ್ದು ಭಜನೆ ಅಂತೆ, ನಿಮ್ದು ಜಪ ಅಂತೆ, ನಿಮ್ದು ಭಗವದ್ ಕ್ಲಾಸ್ ಅಂತೆ, ಯಾರಿಗೆ ಬೇಕು, ನಾ ಇದನ್ನ ಯಾರು ನಂಬುದಿಲ್ಲ, ಈ ರೀತಿ ಹೇಳ್ತಾರೆ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು ಅಂಥವ್ರಿಗೆ ಎಂತ ಅಂದ್ರೆ, ಕೃಷ್ಣ ಹೇಳಿದಾನೆ ನಾನು ಮೃತ್ಯುವಾಗಿ ಬರ್ತೇನೆ. ಕೃಷ್ಣ ಅಲ್ಲಿ ಕುತ್ತಿಗೆ ಹಿಡಿತಾನೆ ಹೀಗೆ ಸಾಯುವಾಗ. ಆಗ ಅವರಿಗೆ ಹೆಲ್ಪ್ಲೆಸ್, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಪುನಃ ಎಂತ ಹೇಳುವಂಥದ್ದು, ಈ ನೀಚ ಜೀವಿಯಾಗಿ ಅವರು ಹುಟ್ಟಬೇಕು. ನೀಚ ಜೀವಿ ಅಂದ್ರೆ ಮನುಷ್ಯಗಿಂತ ಕೆಳಗೆ ಆಗಿ ಅಂತವ್ರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ರೂಲ್ಸ್ ರೆಗ್ಯುಲೇಷನ್ ಯಾರು ಫಾಲೋ ಮಾಡೋದಿಲ್ಲ. ಹೇಗೆ ಅಂದ್ರೆ, ಈಗ ಪ್ರಭುಪಾದ ಹೇಳುವಂಥದ್ದು,
People are saying we are independent. ಜನರು ಹೇಳುವಂಥದ್ದು ನಾವು ಸ್ವತಂತ್ರರು ಅಂತ. ವಿಲ್ ನಾಟ್ ಫಾಲೋ ಎನಿ ರೂಲ್ಸ್ ರೆಗ್ಯುಲೇಷನ್. ಗಾಡಿಯಲ್ಲಿ ಹೋಗುವಾಗ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇದ್ರೆ ಫಾಲೋ ಮಾಡ್ತಾನೆ. ಈಗ ಫಾಲೋ ಮಾಡೋದಿಲ್ಲ ಅಂದ್ರೆ ಸ್ವಲ್ಪ ಎದುರು ಹೋದ ಮೇಲೆ ಎಂತಾಗ್ತದೆ, ಅವ ವಾಕಿ ಟಾಕಿಯಲ್ಲಿ ಹೇಳ್ತಾನೆ ಇನ್ನೊಂದು ಟ್ರಾಫಿಕ್, ಅಲ್ಲಿ ಗಾಡಿ ನಿಲ್ಲಿಸ್ತಾರೆ, ಮತ್ತೆ 1,500 ಫೈನ್ ಕಟ್ಟಬೇಕು. ರೂಲ್ಸ್ ಫಾಲೋ ಮಾಡಿಯೇ ಮಾಡ್ತೇವೆ. ಈ ಕೆಲವರು ಒಂದು ಪೊಲಿಟಿಷಿಯನ್ ಅವರು ಸೀದಾ ಹೋಗ್ತಾರೆ, ಅವನ ಯಾರು ಹಡ್ಡಿದ್ದಾನೆ ಅವನಿಗೆ ತಲೆ ಬಾಗ್ತಾನೆ. ಹೀಗೆ ಕೆಲವೊಮ್ಮೆ ಓಟಿಗೋಸ್ಕರ ಜನರಿಗೆ ತಲೆ ಬಾಗ್ತಾನೆ, ಮಾಡ್ತಾನೆ. ಹಾಗಾಗಿ ನಾನು ರೂಲ್ಸ್ ಫಾಲೋ ಮಾಡೋದಿಲ್ಲ, ಇದು ಅದೆಲ್ಲ ಸುಮ್ಮನೆ. ತುಂಬಾ ಹಣ ಆದ್ಮೇಲೆ ನಮ್ಗೆ ರೂಲ್ಸ್ ಫಾಲೋ ಮಾಡ್ಬೇಕಂತ ಇಲ್ಲ, ರೂಲ್ಸ್ ಫಾಲೋ ಮಾಡಲೇಬೇಕು. ಪ್ರಭುಪಾದ ಹೇಳುವಂಥದ್ದು, ಇಫ್ ಯು ಫಾಲೋ ರೂಲ್ಸ್ ವಾಲಂಟಿಯರ್ಲಿ ಇಟ್ ಈಸ್ ಗುಡ್ ಅಂತೆ. ಅಂದ್ರೆ ಇಲ್ಲದ ಕೃಷ್ಣನಿಂದ ಫೋರ್ಸ್ಫುಲಿ ನಮಗೆ ಮಾಡಿಸ್ತಾನೆ, ಫೋರ್ಸ್ಫುಲಿ ಮಾಡಿಸ್ತಾನೆ. ಹಾಗಾಗಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ, ನಾನು ಕಾಲ. ಹಾಗೆ ಇದಕ್ಕೆ ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ಅಂದ್ರೆ, ಬೆಕ್ಕು ತನ್ನ ಮರಿ ಬೆಕ್ಕನ್ನು ಹೇಗೆ ಕೊಂಡೋಗ್ತದೆ, ಬಾಯಲ್ಲಿ ಹಾಕಿ ಚಂದ ಮಾಡಿ ಅಂತ ಹೇಳುವಂಥದ್ದು, ನೆಕ್ತಾ ಇರ್ತದೆ. ಅದೇ ಇಲಿಯನ್ನು ಎಂತ ಮಾಡ್ತದೆ, ಘಟಕ್ ಅಂತ ಮಾಡ್ತದೆ. ಸೇಮ್ ಅದೇ ಬೇಕು. ಅದೇ ರೀತಿ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಕೂಡ ಹಾಗೆ ಅಂತ ಭಕ್ತರನ್ನು ಅವ್ರು ಸತ್ತ ಮೇಲೆ ಚಂದ ಮಾಡಿ ಹೇಗೆ ಮರಿಬೇಕು ಅನ್ಕೊಂಡು ಹೋಗ್ತದೆ ಆ ಬೆಕ್ಕು, ಅದೇ ರೀತಿ ಕೊಂಡೋಗ್ತಾನಂತೆ. ಯಾಕಂದ್ರೆ ಭಕ್ತರು ಕೂಡ ಸಾಯಲಿಕ್ಕೆ ಉಂಟು. ಆದ್ರೆ ಅಭಕ್ತರಿಗೆ ಇಲಿಯನ್ನು ಹೇಗೆ ಗಚಕ್ ಮಾಡ್ತಾನೆ ಹಾಗೆ ಗಚಕ್ ಮಾಡ್ತಾನೆ. ಹಾಗೆ ಈಗ ನಾವು ಡಿಸೈಡ್ ಮಾಡ್ಬೇಕು, ನಮ್ಗೆ ಆ ಇಲಿ ಆಗ್ಬೇಕಲ್ಲ ಮರಿಬೇಕಾಗ್ಬೇಕಂತ. ನಮ್ಮ ಸೈಡ್ ಉಂಟು ಕಾಯಿನ್, ಈಗ ನಾವು ಟಾಸ್ ಮಾಡ್ಬೇಕು ನಮ್ಗೆ ಯಾವ್ದು ಬೇಕಂತ. ಹಾಗಾಗಿ ಪ್ರಭುಪಾದ ಒಂದು ಇಂಟೆಲಿಜೆಂಟ್ ಪೀಪಲ್, ಬುದ್ಧಿವಂತರು ನಮ್ಗೆ ಆ ಮರಿಬೇಕಾಗ್ಬೇಕಂತ ಯೋಚನೆ ಮಾಡ್ತಾರೆ. ಆದ್ರೆ ದಡ್ಡರು ಮೂರ್ಖರು ಅವರು ನಾವು ಇಲ್ಲಿ ಆಗ್ಬೇಕಂತ ಅವರವರಿಗೆ ಬಿಟ್ಟದ್ದು. ಹಾಗೆ ಇಲ್ಲಿ ಉರುವಲಿನಲ್ಲಿರುವ ಬೆಂಕಿಯ ಬಲದಂತೆ ಭಗವಂತನು ಎಲ್ಲಾ ಜೀವಿಗಳನ್ನು ಅವರ ಸೂಕ್ಷ್ಮ ರೂಪದಲ್ಲಿ ಮುಳುಗಿಸಿ ತಾನು ಪ್ರಳಯ ಜಲದಿಯಲ್ಲಿ ಹಿಂದುಳಿದ. ಅಂದ್ರೆ ನಮ್ಮ ಸೂಕ್ಷ್ಮ, ಈಗ ಪ್ರಳಯ ಆಗುವಾಗ ಸ್ಥೂಲ ಅಂದ್ರೆ ಈಗ ನಮ್ಮ ಈ ದೇಹ ಸ್ಥೂಲ, ಸೂಕ್ಷ್ಮ ಅಂದ್ರೆ ಮನಸ್ಸು ಬುದ್ಧಿ ಅಹಂಕಾರ, ಇದು ಸೂಕ್ಷ್ಮ. ಹಾಗಾಗಿ ಸೂಕ್ಷ್ಮ ರೂಪದಲ್ಲಿ ಮುಳುಗಿಸಿ, ಸೂಕ್ಷ್ಮ ರೂಪ ಇರ್ತದಂತೆ, ತಾನು ಪ್ರಳಯ ಜಲದಲ್ಲಿ ಹಿಂದುಳಿದ. ಮತ್ತೆ ಅವನು ಕಾಲವೆಂಬ ಸ್ವಯಂ ಚೇತನ ಶಕ್ತಿಯಲ್ಲಿ ಪೌಡಿಸಿದ್ದಾನೆ. ಭಾವಾರ್ಥಕ್ಕೆ ಹೋಗುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಶರಣ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಜಯ. ಊರ್ಧ್ವ ಮಧ್ಯ ಮತ್ತು ಅದು ಈ 3 ಲೋಕಗಳು ಪ್ರಳಯ ಜಲದಲ್ಲಿ ಸೇರಿ ಹೋದಾಗ ಎಲ್ಲಾ 3 ಲೋಕಗಳ ಜೀವಿಗಳು ಕಾಲ ಎಂಬ ಶಕ್ತಿಯ ಬಲದಿಂದ ತಮ್ಮ ಸೂಕ್ಷ್ಮ ಶರೀರ ಉಳಿದಿದ್ದರು. ಸೂಕ್ಷ್ಮ ಶರೀರ ಉಳಿದಿದ್ದರು. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ಎಂತ, ಈ ಮನಸ್ಸು ಆತ್ಮವನ್ನು ಇನ್ನೊಂದು ದೇಹಕ್ಕೆ ಕೊಂಡು ಹೋಗುದಂತೆ ಸಾಯುವಾಗ. ನಿಮ್ಮ ಮನಸ್ಸಿನಲ್ಲಿ ಎಂತ ಉಂಟು ಅದೇ ನಿಮ್ಗೆ ಸಿಗ್ತದೆ ನೆಕ್ಸ್ಟ್ ದೇಹ. ಹಾಗಾಗಿ ಅದು ಸೂಕ್ಷ್ಮ. ಹಾಗೆ ಸೂಕ್ಷ್ಮ ಎಂತಾಗ್ತದೆ, ಬಲದಿಂದ ತಮ್ಮ ಸೂಕ್ಷ್ಮದಲ್ಲಿ ಉಳಿದಿದ್ದಾರೆ ನೋಡಿ, ಸೂಕ್ಷ್ಮದಲ್ಲಿ ಉಳಿದಿದ್ದಾರಂತೆ. ಈ ಪ್ರಳಯದಲ್ಲಿ ಸ್ಥೂಲ ದೇಹಗಳು ಅಪ್ರಕಟಿತವಾದವು ನೋಡಿ, ಸ್ಥೂಲ ಅಪ್ರಕಟಿತವಾಯಿತು, ಸೂಕ್ಷ್ಮ ಉಂಟು. ಆದರೆ ಐಕ ಸೃಷ್ಟಿಯಾದ ನೀರಿನಂತೆ ಸೂಕ್ಷ್ಮ ಶರೀರಗಳು ಉಳಿದುಕೊಂಡವು. ಹಾಗಾಗಿ ಲೌಕಿಕ ಜಗತ್ತಿನ ವಿಷಯದಲ್ಲಿ ಪೂರ್ಣ ಪ್ರಳಯವಾದಂತೆ ಭೌತಿಕ ಶಕ್ತಿಯ ಸಂಪೂರ್ಣವಾಗಿ ಮುಚ್ಚಿ ಹೋಗಲಿಲ್ಲ. ಭೌತಿಕ ಶಕ್ತಿಯು ಸಂಪೂರ್ಣವಾಗಿ ಮುಚ್ಚಿ ಹೋಗಲಿಲ್ಲ ಇತ್ತಂತೆ. ಎಸ್, ಓಕೆ, ನೆಕ್ಸ್ಟಿಗೆ ಹೋಗುವ. ಸ್ಥೂಲ ಹೋಗ್ತದೆ, ಸೂಕ್ಷ್ಮ ಇರ್ತದೆ, ಹಾಗಾಗಿ ಮುಚ್ಚಿ ಹೋಗಲಿಲ್ಲ. ನೆಕ್ಸ್ಟ್ ಶ್ಲೋಕ 12. ಚತುರ್ಯುಗಾನಾಂ ಚ ಸಹಸ್ರಂ ಅಪ್ಸು ಸ್ವಪನ್ ಸ್ವಯಾ ಉದೀರತಯ ಸ್ವಶಕ್ತ್ಯ ಕಾಲ ಆಖ್ಯಯ ಆಸಾರಿತ ಕರ್ಮತಂತ್ರ ಲೋಕ ಅಪಿತಾನ್ ದದೃಶೇ ಸ್ವದೇಹೇ. ಅನುವಾದ: ಭಗವಂತನ ತನ್ನ ಅಂತರಂಗ ಶಕ್ತಿಯಲ್ಲಿ 4,000 ಯುಗಾವೃತ್ತಿಯಲ್ಲಿ ಪೌಡಿಸಿದನು.
ಮತ್ತು ತನ್ನ ಬಹಿರಂಗ ಶಕ್ತಿಯಿಂದ ಅವನು ಜಲಾಂತರ್ಗತನಾಗಿ ನಿದ್ರಿಸುತ್ತಿರುವಂತೆ ತೋರಿಸಿಕೊಂಡನು. ಇದು ತೋರಿಸಿಕೊಂಡ ಬಹಿರಂಗ ಶಕ್ತಿಯಲ್ಲಿ. ಓಕೆ. ತಮ್ಮ ಫಲಾಪೇಕ್ಷೆ ಕಾರ್ಯಗಳ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾಲಶಕ್ತಿ ಎಂಬ ಶಕ್ತಿಯಿಂದ ಪ್ರೇರಿತಾಗಿ ಜೀವಿಗಳು ಹೊರಬರುತ್ತಿರುವಾಗ ಅವನು ತನ್ನ ದಿವ್ಯ ಶರೀರವು ನೀಲವರ್ಣವಾಗಿರುವುದನ್ನು ಕಂಡನು. ಇಲ್ಲಿ ಫಲಾಪೇಕ್ಷೆ, ಫ್ರೂಟಿವ್ ಆಕ್ಟಿವಿಟೀಸ್. ಹೀಗೆ ಅಂದ್ರೆ ಕಾಮ್ಯಕರ್ಮ ಇಲ್ಲಿ ಬರ್ತದೆ, ಪ್ರಪೋಸ್ ಹೇಳ್ತಾರೆ. ಎಸ್, ಬಾ ಬರ್ತದೆ. ಎಸ್, ತಮ್ಮ ಫಲಾಪೇಕ್ಷೆ ಕಾರ್ಯಗಳ ಹೆಚ್ಚಿನ ಅಭಿವೃದ್ಧಿಗಾಗಿ ಕಾಲಶಕ್ತಿ ಎಂಬ ಶಕ್ತಿಯಿಂದ ಪ್ರೇರಿತರಾಗಿ ಜೀವಿಗಳು ಹೊರಬರುತ್ತಿರುವಾಗ ಅವನು ತನ್ನ ದಿವ್ಯ ಶರೀರ ನೀಲವರ್ಣವಾಗಿರುವುದನ್ನು ಕಂಡ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಅಭಯ ಚರಣ ಭಕ್ತಿವೇದ ಸ್ವಾಮಿ ಶೀಲಪ್ರಭು ಪಾರ್ಕಿ ಜಯ. ವಿಷ್ಣು ಪುರಾಣದಲ್ಲಿ ಕಾಲಶಕ್ತಿಯನ್ನು ಅವಿದ್ಯಾ ಎಂದು ಪ್ರಸ್ತಾವಿಸಲಾಗಿದೆ. ಅವಿದ್ಯ, ಕಾಲಶಕ್ತಿಗೆ ಅವಿದ್ಯ ಅಂತ ಹೇಳ್ತಾರೆ. ಕಾಲಶಕ್ತಿಯ ಪ್ರಭಾವದ ಲಕ್ಷಣವೆಂದರೆ ವ್ಯಕ್ತಿಯು ಭೌತಿಕ ಜಗತ್ತಿನಲ್ಲಿ ಕಾಮ್ಯ ಫಲಗಳಿಗಾಗಿ ಕರ್ಮದಲ್ಲಿ ಬೇಕಾಗುವುದು. ಎಸ್, ಕಾಮ್ಯ ಫಲ, ಕಾಮ್ಯ ಕರ್ಮ, ಫ್ರೂಟಿವ್ ಆಕ್ಟಿವಿಟೀಸ್. ಹೇಗೆ ಅಂದ್ರೆ ಈ 11ನೇ ಅಧ್ಯಾಯದು ಲಾಸ್ಟ್ ಶ್ಲೋಕ, ಲಾಸ್ಟ್ 55th ಶ್ಲೋಕ, 55th ಶ್ಲೋಕ ಎಂತ ಹೇಳುವಂತದ್ದು? ಎಸ್, ಅಲ್ಲಿ ಬರ್ತದೆ. ಮತ್ಕರ್ಮ ಕೃಣ್ ಮತ್ ಪರಮೋ ಮದ್ಭಕ್ತ ಸಂಘವರ್ಜಿತ ನಿರ್ವೈರಿ ಸರ್ವಭೂತೇಶು ಯ ಸಾಮಾಮಿತಿ ಪಾಂಡವ. My dear Arjuna, one who is engaged in my pure devotional service, free from the contamination of frivolous activities and from mental speculation. ನೋಡಿ, ಕಾಮ್ಯ ಕರ್ಮ ಅಲ್ಲಿ ಬರ್ತದೆ. ಇದರಿಂದ ನಾವು ಹೂವಾಗುವ ಮತ್ತೆ ಕಾಮ್ಯ ಕರ್ಮದಿಂದ ನಾವು ಮುಕ್ತರಾಗಬೇಕಂತೆ. ಅಂತವ್ರು ಬರ್ತಾರೆ ಅಂದ್ರೆ. ಎಸ್, ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಕಾಮ್ಯ ಫಲಗಳ ಕರ್ಮದಲ್ಲಿ ತೊಡಗಬೇಕಾಗುವುದು. ಭಗವದ್ಗೀತೆಯಲ್ಲಿ ಕಾಮ್ಯ ಕರ್ಮಗಳನ್ನು ಮೂಢರು ಅಥವಾ ಮೂರ್ಖರು ಎಂದು ವರ್ಣಿಸಲಾಗಿದೆ. ಕಾಮ್ಯ ಕರ್ಮ ಅಂದ್ರೆ ಎಂತ? ಕಾಮ್ಯ ಕರ್ಮ ಅಂದ್ರೆ ಈಗ ಮಕ್ಕಳಿರುವುದಿಲ್ಲ, ಆಗ ನಾವು ಪುತ್ರ ಕಾಮಿಷ್ಟಿ ಯಾಗ ಮಾಡಿದ್ರೆ ನಮಗೆ ಆಗ್ತದೆ. ಮತ್ತೆ ಈಗ ರೈತನಿಗೆ ಫಸಲು ಬರುವುದಿಲ್ಲ, ಆಗ ಅವನು ಪೂಜೆ ಮಾಡ್ತಾನೆ, ಅದಕ್ಕೆ ಫಸಲು ಬರ್ತದೆ. ಇದು ಕಾಮ್ಯಕರ್ಮ, ಫ್ರೂಟಿವ್ ಆಕ್ಟಿವಿಟೀಸ್. ಹಾಗಾಗಿ ಭಗವದ್ಗೀತೆಯಲ್ಲಿ ಕಾಮ್ಯಕರ್ಮಗಳನ್ನು ಮೂಢರು ಅಥವಾ ಮೂರ್ಖರು ಎಂದು ವರ್ಣಿಸಲಾಗಿದೆ. ಪ್ರಭುಪಾದ ಹೇಳುವಂಥದ್ದು, ನಮ್ಮ ಕರ್ಮಾನುಸಾರ ನಮ್ಗೆ ಯಾವ್ದು ಸಿಗ್ಬೇಕು ಅದು ಸಿಗ್ತದಂತೆ. ಅದಕ್ಕೆ ನಾವು ಕೇಳಬಾರ್ದು, ಮೆಟೀರಿಯಲ್ ಥಿಂಗ್ಸ್ ನಾವು ಕೇಳಬಾರ್ದಂತೆ. ಮತ್ತೆ ಎಂತ ಕೇಳ್ಬೇಕು? ನಾವು ಸ್ಪಿರಿಚುವಲ್ ಕೇಳ್ಬೇಕಂತೆ. ಹೇಗೆ ಅಂದ್ರೆ ಕಷ್ಟ ಹೇಗೆ ಕೇಳದೆ ಬರ್ತದೆ, ಅದೇ ರೀತಿ ಸುಖ ಕೂಡ ಕೇಳದೆ ಬರ್ತದೆ. ಕಷ್ಟ ಕೇಳಿ ಬರ್ತದೆ ಇಲ್ಲ, ಆದ್ರೆ ನಾವು ಸುಖಕ್ಕೋಸ್ಕರ ಕೇಳುವಂಥದ್ದು ಒಳ್ಳೇದಲ್ಲ. ಅದಕ್ಕೆ ಭಗವದ್ಗೀತೆ ಕಾಮ್ಯಕರ್ಮಿಗಳನ್ನು ಮೂಢರು ಅಥವಾ ಮೂರ್ಖರೆಂದು ವರ್ಣಿಸಲಾಗಿದೆ. ಅಂತ ಮೂಢ ಜೀವಿಗಳು ಸತತವಾಗಿ ಬಂಧನದಲ್ಲಿ ಇಟ್ಟುಕೊಂಡು ಯಾವುದೇ ತಾತ್ಕಾಲಿಕ ಲಾಭಕ್ಕಾಗಿ ಕೆಲಸ ಮಾಡಲು ತುಂಬಾ ಉತ್ಸಾಹಿಗಳಾಗಿರುತ್ತಾರೆ. ತಾತ್ಕಾಲಿಕ ಲಾಭ ಅಂದ್ರೆ ಟೆಂಪರರಿ ಬೆನಿಫಿಟ್. ತಾತ್ಕಾಲಿಕ ಲಾಭಕ್ಕೆ ನಾವು ಹೋಗಬಾರ್ದು. ನಾವು ಪರ್ಮನೆಂಟ್ ಲಾಭ ಯಾವುದುಂಟು ಅದರ ಕಡೆ ಹೋಗ್ಬೇಕು. ಆದ್ರೆ ಭೌತಿಕ ಲೋಕದಲ್ಲಿ ನಾವು ತಾತ್ಕಾಲಿಕ ಲಾಭದಿಂದ ಇದ್ದೇವೆ. ನನ್ನ ಮಗಳಿಗೆ ಬ್ಲೆಸ್ ಮಾಡಿ, ಅವಳು ಈ ಸಲ ಫಸ್ಟ್ ಬರಬೇಕು. ಫಸ್ಟ್ ಬಂದು ಎಂತ ಹೇಗಂದ್ರೆ ತುಂಬಾ ಮಂದಿ ಮೂಢರಿದ್ದಾರೆ. ಇದು ಇನ್ನೊಂದು ಮೂಢರ ಇದಕ್ಕೆ ಎಂತ ಹೇಳುವಂಥದ್ದು, ರ್ಯಾಟ್ ರೇಸಿಗೆ ಜಾಯಿನ್ ಆಗುವಂಥದ್ದು ಇಲ್ಲ. ಯಾವುದ್ರಲ್ಲಿ ಫಸ್ಟ್ ಬರಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಫಸ್ಟ್ ಬರಬೇಕು. ಮೆಟೀರಿಯಲ್ ಥಿಂಗ್ಸ್ ಅಲ್ಲಿ ಫಸ್ಟ್ ಅಲ್ಲ. ಭೌತಿಕದಲ್ಲಿ ಫಸ್ಟ್ ಬಂದು ಏನು ಪ್ರಯೋಜನ ಇಲ್ಲ. ಆದ್ರೆ ಎಲ್ಲರಿಗೂ ನನ್ನ ಮಗಳು ಫಸ್ಟ್ ಬರಬೇಕು, ನನ್ನ ಮಗ ಫಸ್ಟ್ ಬರಬೇಕು. ಇದು ನಮ್ಮ ಪ್ರಭುಪಾದ ಇದಕ್ಕೆ ರ್ಯಾಟ್ ರೇಸ್ ಅಂತೆ. ವಿ ಆರ್ ಇನ್ ರ್ಯಾಟ್ ರೇಸ್. ಭೌತಿಕ ಅದು ರ್ಯಾಟ್ ರೇಸ್. ತಾತ್ಕಾಲಿಕ ಲಾಭ ಕೆಲಸ ಮಾಡೋದು ತುಂಬಾ ಉತ್ಸಾಹಿಗಳಾಗಿರುತ್ತಾರೆ. ಹೇಗೆಂದ್ರೆ ನನ್ನ ಸಣ್ಣ ಎಕ್ಸ್ಪೀರಿಯನ್ಸ್, ಜನರು ಭಗವದ್ ಓದಿ ಪುರ್ಸೋದಿಲ್ಲ, ಬ್ಯುಸಿ ನಾನು. ಯಾಕೆಂದ್ರೆ ತಾತ್ಕಾಲಿಕ ಲಾಭಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೋಡಿ,
ಇದು ಪ್ರಭುಪಾದ ಹೇಳುವಂಥದ್ದು ತುಂಬಾ ಕಠೋರವಾದ ಮಾತು. ವ್ಯಕ್ತಿಯು ತನ್ನ ಮಕ್ಕಳಿಗಾಗಿ ಬಹುವಾದ ಆಸ್ತಿಪಾಸ್ತಿಗಳನ್ನು ಬಿಟ್ಟು ಹೋಗ ಬಲ್ಲವನಾದರೆ ತಾನೊಬ್ಬ ಮಹಾಜಾಣನೆಂದು ಜೀವನೋದ್ದಕ್ಕೆ ಭಾವಿಸ್ತಾನೆ. ಇದು ಯೋಚನೆ ಎಲ್ಲರದು. ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತುಂಬಾ ಇಟ್ರೆ ನಾನು ತುಂಬಾ ಜಾಣ. ಎಂತ ಜಾಣ? ಜಾಣ ಅಲ್ಲ ಇದು. ಹೇಗೆಂದ್ರೆ ಕೆಲವೊಮ್ಮೆ ನಾವು ಕಷ್ಟಪಟ್ಟು ದುಡ್ದದು ಅವರು ಒಂದೇ ದಿವಸದಲ್ಲಿ ಅದು ಹಾಳು ಮಾಡ್ಲಿಕ್ಕೆ ಕೂಡ ಸಾಧ್ಯ ಉಂಟು, ಚಾನ್ಸಸ್ ಉಂಟು. ಶಾಸ್ತ್ರದಲ್ಲೆಲ್ಲ ಉಂಟು ಅಂತ ಕೊಟೇಶನ್. ಹಾಗಾಗಿ ನಾವು ಬರುವಾಗ ಎಂತ ತರಲಿಲ್ಲ, ಹೋಗುವಾಗ ಎಂತ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರ್ದು ಇದೆಲ್ಲ? ಭಗವಂತನ. ಇದನ್ನ ನಾವು ತಿಳಿಬೇಕು ಫಸ್ಟ್ ಆಫ್ ಆಲ್. ನಮ್ದು ಅಲ್ಲ. ಆದ್ರೆ ನಮ್ಗೆ ಎಂತಂದ್ರೆ ಈ ಅಟ್ಯಾಚ್ಮೆಂಟ್. ಪ್ರಭುಪಾದ ಹೇಳುವಂಥದ್ದು ದಿಸ್ ಈಸ್ ಎ ಸ್ಕಿನ್ ಡಿಸೀಸ್ ಅಂತ ಪ್ರಭುಪಾದ ಹೇಳುವಂಥದ್ದು. ಅಟ್ಯಾಚ್ಮೆಂಟ್. ಯಾರಿಗೆ ಅಟ್ಯಾಚ್ಮೆಂಟ್? ಈಗ ನಾವು ಬಿಟ್ಟು ಹೋಗುವಾಗ, ಈಗ ನಮ್ಗೆ ಪ್ರಾಯ ಆಯ್ತು, ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗುವಂಥದ್ದು ಮಾಡಿದೆಲ್ಲ. ಪ್ರಭುಪಾದ ಹೇಳುವಂಥ ದಿಸ್ ಈಸ್ ಎ ಸ್ಕಿನ್ ಡಿಸೀಸ್. ಸ್ಕಿನ್ ಡಿಸೀಸ್ ಹೇಳ್ತಾರೆ ಪ್ರಭುಪಾದ. ನಾನು ನನ್ನದು. ಇದು ಹಣ ಕೊಡಿದು ನನ್ನದು, ಇದು ನನ್ನ ಮಗನಿಗೆ. ನಾನು ನನ್ನದು, ಮಗ ನನ್ನದು, ಮಗಳು ನನ್ನದು. ಹಾಗೆ ನಾವು ಸ್ಕಿನ್ ಡಿಸೀಸ್ ಇಂದ ಆಚೆ ಬರಬೇಕು. ಚರ್ಮ ರೋಗ ಅದು ಪ್ರಭುಪಾದ ಹೇಳುವಂಥದ್ದು. ಇಟ್ ಇಸ್ ಅ ಟೈಪ್ ಆಫ್ ಸ್ಕಿನ್ ಡಿಸೀಸ್. ಸುಲಭದಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ ಇದು. ಆಗುದಿಲ್ಲ, ಕಷ್ಟ. ಈ ರೋಗಕ್ಕೆ ಎಂತ ನಾವು ಎಂತೆಂತ ಅಪಾಯಿಂಟ್ಮೆಂಟ್ ಮಾಡಿ ಹಾಕಿದ್ರು ಕೂಡ ಆ ಸ್ಕಿನ್ ಡಿಸೀಸ್ ಹೋಗುದಿಲ್ಲ ಅದು. ಹಾಗೆ ನಾವು ಎಣಿಸುವಂಥದ್ದು ಹೇಗೆ ಅಂದ್ರೆ, ಇನ್ನೊಬ್ಬ ಹೇಳ್ತಾನೆ ಸಬ್ಬಾಷ್, ಅವ ರೆಸ್ಪಾನ್ಸಿಬಲ್ ಎಲ್ಲ ಕೂಡಿ ಇಟ್ಟಿದ್ದಾನೆ, ಅವ ಕ್ಲಾಪ್ ಹೊಡಿತಾನೆ, ಇನ್ನೊಬ್ಬ ಕ್ಲಾಪ್ ಹೊಡಿತಾನೆ. ಇದೆಂತ ಹವಧ್ವನಿ ಹವರೂಪಂ. ಹವಧ್ವನಿ ಹವರೂಪಂ ಅಂದ್ರೆ ಕತ್ತೆ ಈ ಒಂಟೆಗೆ ಹೇಳುವಂಥದ್ದು ಎಂತ ನಿನ್ನ ರೂಪ ಅಂತ. ಒಂಟೆ ಕತ್ತೆಗೆ ಹೇಳುವಂಥದ್ದು ಎಂತ ಧ್ವನಿ ಅಂತ. ಹಾಗೆ ಕ್ಲಾಪ್ ಹೊಡೆಯುವವರು ಇಂತ ಅಂದ್ರೆ ಯಾರು ಹೊಡೆಯುವವರು? ಒಂದು ಕತ್ತೆ ಮತ್ತೆ ಒಂಟೆ, ಎಲ್ಲರೂ. ಒಂದ್ ಸೈಡ್ ಒಂಟೆ, ಇನ್ನೊಂದ್ ಸೈಡ್ ಕತ್ತೆ. ಅಹೋ ಧ್ವನಿ ಅಹೋ ರೂಪಂ. ಪ್ರಭು ಹೇಳ್ತಾರೆ ಒಂಟೆದು ರೂಪ ಚಂದ ಇಲ್ಲ, ಕತ್ತೆ ಧ್ವನಿ ಚಂದ ಇದೆ. ಆದ್ರೆ ಒಬ್ಬರೊಬ್ಬರು ಕ್ಲಾಪ್ ಹೊಡೆಯುವಂಥದ್ದು. ಎಸ್, ಶಬ್ಬಾಷ್, ತುಂಬಾ ಅವ ಕೂಡಿಟ್ಟಿದ್ದಾನೆ ಮಕ್ಕಳಿಗೆಲ್ಲ, ಅವ ತುಂಬಾ ಜಾಣ. ಇಲ್ಲ, ಮತ್ತೆ ಅವ ಕೂಡ ಭಾವಿಸ್ತಾನೆ, ನೋಡಿ ತುಂಬಾ ಕಠೋರ ಪ್ರಭುಪಾದ. ನಮ್ಗೆ ಕೆಪ್ಪೆಗೆ ಹೊಡೆದಾಗೆ ಪಟ್ 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 ಅಂದ್ರೆ ಇದೆಲ್ಲ ನಾವು ಮಾಡುವಂಥದ್ದು. ಇದೆಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ. ಜಾಣ ಅಲ್ಲ ನಾವು. ಜಾಣ ಯಾರು? ಕೃಷ್ಣ ಸೇವೆಯಲ್ಲಿ ತೊಡಗ ನಾವು ಜಾಣ. ಈ ತಾತ್ಕಾಲಿಕ ಲಾಭವನ್ನು ಪಡೆಯುವುದಕ್ಕಾಗಿ ಅವನು ಪಾಪ ಕಾರ್ಯಗಳಲ್ಲಿ ತೊಡುವ ಅಪಾಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಪಾಪ ಕಾರ್ಯಗಳಲ್ಲಿ. ಅಂತಹ ಕಾರ್ಯಗಳು ತನ್ನನ್ನು ಐಹಿಕ ಬಂಧನದ ಸಂಕೋಲೆಯಲ್ಲಿ ನಿರಂತರವಾಗಿ ಬಂಧಿಸುವುದು ಎಂಬ ಅರಿವೇ ಅವರಿಗಿರುವುದಿಲ್ಲ. ಹೀಗೇಗಂದ್ರೆ ನಾವೀಗ ಭಗವಂತನಿಗೆ ಕೊಟ್ರೆ ಮತ್ತೆ ಬೇರೆಯವರಿಗೆ ಕೊಟ್ರೆ ಅದು ಸೇಮ ಅಲ್ಲ. ಭಗವಂತನಿಗೆ ಕೊಟ್ರೆ ಅದು ಅಕೌಂಟೇ ಬೇರೆ, ಅದು ಟ್ರಾನ್ಸ್ಜೆಂಡಲ್ ಅಕೌಂಟ್. ಅದು ಬೇರೆಲ್ಲ ಕೊಟ್ಟಿದ್ದು ಪುಣ್ಯ. ಪುಣ್ಯದ ಅಕೌಂಟ್ ಬೇರೆ, ಪಾಪದ ಅಕೌಂಟ್ ಬೇರೆ. ಪಾಪ ಮತ್ತೆ ಪುಣ್ಯದ ಅಕೌಂಟ್ ಒಬ್ಬ ನೋಡ್ತಾನೆ. ಆದ್ರೆ ಟ್ರಾನ್ಸ್ಜೆಂಡಲ್ ಅಕೌಂಟ್ ಕೃಷ್ಣ ಕರ್ಮ ಅದು ಬೇರೆ. ಅದನ್ನು ಕೃಷ್ಣ ಸ್ವತಃ ನೋಡುವಂಥದ್ದು. ಹಾಗೆ ಜನರೇ ಅಂತ ಎಣಿಸುವಂಥದ್ದು ಇದೆಲ್ಲವೂ ಸೇಮೆ, ಅದು ಸೇಮೆ, ಇದು ಸೇಮೆ, ಇದು ಸರಿ, ನೀವು ಸರಿ, ಎಲ್ಲ ಸರಿ. ಎಂತ ಎಲ್ಲ ಸರಿಯಲ್ಲಿ ಇರ್ಲಿಕ್ಕೆ ಆಗ್ತದೆ? ತಪ್ಪು ಇರ್ಲೇಬೇಕು. ಹಾಗಾಗಿ ನಮ್ಗೆ ಅಕರ್ಮ ಎಂತ, ಕರ್ಮ ಎಂತ, ವಿಕರ್ಮ ಎಂತ ಅಂತ ಗೊತ್ತಿಲ್ಲ, ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ. ಅಂತಹದನ್ನು ಐಹಿಕ ಬಂಧನ ಸಂಕುಲದಲ್ಲಿ ನಿರಂತರವಾಗಿ ಬಂಧಿಸುವ ಅವರ ಅರಿವೇ ಅವನಿಗಿರುವುದಿಲ್ಲ. ಇಂಥ ಕಲುಷಿತ ಮನೋಭಾವದಿಂದಾಗಿ ಮತ್ತು ಐಹಿಕ ಪಾಪಗಳಿಂದಾಗಿ ಜೀವಿಗಳ ಸಮ್ಮಿಷ್ಟ ಸಂಯೋಜನೆಯು ನಿಲೀಮವಾಗಿ ಕಾಣಿಸುತ್ತದೆ. ನೋಡಿ, ಕಾಮ್ಯ ಫಲಕ್ಕಾಗಿ ನಡೆಸುವ ಅಂತರ ರಭಸದ ಕಾರ್ಯಕ್ರಮಗಳು ಭಗವಂತನ ಬಹಿರಂಗ ಶಕ್ತಿಯಾದ ಕಾಲನ ಆದೇಶದಿಂದ ಸಾಧ್ಯವಾಗಿದೆ. ಸಾರಿ, ನಾನಾಗ 12 ಮಾಡಿದ್ರು, ನಾನು 13 ಮಾಡಿದ್ರು. ಸಾರಿ, ಇಲ್ಲಿ ತನಕ
ಓಕೆ, ನಡೆಸುವಂತ ರಭಸದ ಕಾಮ್ಯ ಫಲಕ್ಕಾಗಿ ನಡೆಸುವಂತ ರಭಸದ ಕಾರ್ಯಕ್ರಮಗಳು ಭಗವಂತನ ಬಹಿರಂಗ ಶಕ್ತಿಯಿಂದ ಕಾಲನ ಆದೇಶ ಸಾಧ್ಯವಾಗಿದೆ. ನೋಡಿ, ಈ ಕಾಮ್ಯ ಫಲಗಳಲ್ಲಿ ಯಾರ ಶಕ್ತಿಯಲ್ಲಿ ಇರುವಂತದ್ದು? ಬಹಿರಂಗ ಶಕ್ತಿಯಲ್ಲಿ. ಹಾಗಾಗಿ ನಾವು ಡಿಸೈಡ್ ಮಾಡ್ಬೇಕು, ಈ ನಾನು ಕಾಮ್ಯ ಕರ್ಮ ಮಾಡ್ಬೇಕಲ್ಲ ಕೃಷ್ಣ ಕರ್ಮ ಮಾಡ್ಬೇಕು. ನಮ್ಗೆ ಆಪ್ಷನ್ ಬಿಟ್ಟಿದೆ. ಕಾಮ್ಯ ಕರ್ಮದಿಂದ ಎಂತ ಆಗ್ತದೆ, ಕೃಷ್ಣ ಕರ್ಮದಿಂದ ಎಂತ ಆಗ್ತದೆ. ಕೃಷ್ಣ ಕರ್ಮ ಅಂದ್ರೆ ಬಹಿರಂಗ ಶಕ್ತಿ ಅಲ್ಲ, ಅಂತರಂಗ ಶಕ್ತಿ. ಕಾಮ್ಯ ಕರ್ಮ ಅಂದ್ರೆ ಬಹಿರಂಗ ಶಕ್ತಿ. ನಡೆಸುವ ಅಂತ ರಭಸದ ಕಾರ್ಯಕ್ರಮಗಳು ಭಗವಂತನ ಬಹಿರಂಗ ಶಕ್ತಿಯ ಕಾಲನ ಆದೇಶದಿಂದ ಸಾಧ್ಯವಾಗಿದೆ. ಎಸ್ ಕೃಷ್ಣ ಚೈತನ್ಯ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಪ್ರಶ್ನೆ ಅಂತಲ್ಲಿ ಕೇಳ್ಬೋದು.